ಉಡುಪಿ ಕೃಷ್ಣನ ಭಕ್ತರಿಗೆ ಇದು ಸಂತಸದ ಸುದ್ದಿ. ಇಷ್ಟು ದಿನ ಕೃಷ್ಣ ಮಠಕ್ಕೆ ಬಂದು ಗೋಪಾಲನ ದರ್ಶನ ಪಡೆದು ಹೋಗ್ತಾ ಇದ್ದಂತಹ ಭಕ್ತರು ಇನ್ನು ಮುಂದೆ ಹಳೆಯ ಕಾಲದ ಅಪರೂಪದ ವಸ್ತುಗಳನ್ನ ಕಣ್ತುಂಬಿಕೊಳ್ಳುವ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗಾದ್ರೆ ಬನ್ನಿ ಅಪರೂಪದ ವಸ್ತು ಸಂಗ್ರಹಾಲಯಕ್ಕೆ ಒಂದು ರೌಂಡ್ ಅನ್ನ ಹಾಕೋಣ. ಚೆನ್ನೆ ಮನೆ, ಗದ್ದೆ ಉಳುವ ನೇಗಿಲು, ಮರದ ಸೌಟು, ಕೆಂಡದ ಇಸ್ತ್ರಿ ಪೆಟ್ಟಿಗೆ, ಗದ್ದೆಗೆ ನೀರು ಹಾಯಿಸಲು ಅನುಕೂಲ ಆಗುವ ಮರದ ಸಾಮಗ್ರಿ, ಕಂಬಳ ಕೋಣಗಳಿಗೆ ಬಳಸುವ ಪರಿಕರಗಳು, ಇದನ್ನೆಲ್ಲ ನೋಡಿದಾಗ ಹಳೆಯ ಕಾಲದ ವಸ್ತು ಸಂಗ್ರಹಾಲಯ ಅಂದುಕೊಳ್ಳಬಹುದು. ಆದರೆ ದೇಗುಲದಲ್ಲಿ ಭಕ್ತರಿಗಾಗಿ ಮಾಡಿದ ವಸ್ತು ಸಂಗ್ರಹಾಲಯ ಇದಾಗಿದೆ. ಉಡುಪಿ ಕೃಷ್ಣ ಮಠದ ಪಕ್ಕದಲ್ಲಿ ಇರುವ ರಾಜಾಂಗಣದ ಮೇಲಿನ ಮಹಡಿಯಲ್ಲಿ ಈ ವಿಶೇಷವಾದ ಹಳೆಯ ಕಾಲದ ಅಪರೂಪದ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಪರ್ಯಾಯದ ಪಂಚಶತಮಾನದ ದಿನದಿಂದ ಈ ಸೌಲಭ್ಯ ಕಲ್ಪಿಸಲಾಗಿದ್ದು, ಭಕ್ತರು ಉಚಿತವಾಗಿ ಹಳೆಯ ಕಾಲದ ವಸ್ತುಗಳನ್ನು ನೋಡಬಹುದಾಗಿದೆ. ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಈ ಮುಂದಿನ ಜನಾಂಗದವರು ಇನ್ನು ಹಾಲು ಎಲ್ಲಿ ಬರ್ತದೆ ಅಂತ ಹೇಳುವಂಥದ್ದನ್ನು, ಅಥವಾ ಭತ್ತದ ತೆನೆ ಬರುವಂಥದ್ದನ್ನು, ಅಥವಾ ನಮ್ಮ ಪಾರಂಪರಿಕ ವಸ್ತುಗಳು ಯಾವುದು ಅಂತನ್ನು ತಿಳಿಯಲಿಕ್ಕೆ ಯೂಟ್ಯೂಬ್ನ ಮೂಲಕ ಮಾತ್ರ ತಿಳಿದುಕೊಳ್ಬೇಕಾಗ್ತದೆ. ಅಂಥ ಘಟನೆಗಳಾಗಬಾರ್ದು ಅಂತ ದೃಷ್ಟಿಯಿಂದ ಈ ಪಂಚಶತಮಾನೋತ್ಸವವನ್ನು ಒಂದು ಕೇಂದ್ರೀಕರಿಸಿ ಈ ಧೀರಜ್ ಶೆಟ್ಟಿ ಕುತ್ಯಾರು ಇವರು ಸಂಗ್ರಹಿಸಿದ ಈ ಪಾರಂಪರಿಕ ವಸ್ತುಗಳು, ನಮ್ಮ ತುಳುನಾಡಿನಲ್ಲಿ ಬಳಕೆಯಲ್ಲಿರುವ ಚೆನ್ನಮಣೆ ಇರ್ಬೋದು, ಅಥವಾ ಮರೆ ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ಉಪ್ಪಿನ ಜಾಡಿ ಇರ್ಬೋದು, ಅಥವಾ ಒನಕೆ ಇರ್ಬೋದು, ಅಥವಾ ಗುದ್ದುವ ಸುತ್ತಳಿ ಇರ್ಬೋದು, ಅಂಥ ವಸ್ತುಗಳ ಅಪೂರ್ವ ಸಂಗ್ರಹವನ್ನು ಮಾಡಿದ್ದಾರೆ. ಆ ಯುವ ಪೀಳಿಗೆಗೆ, ಯುವಕರಿಗೆ, 10 ವರ್ಷ ಮೇಲ್ಪಟ್ಟ ಯುವಕರಿಗೆಲ್ಲ ಇದರ ಪರಿಚಯ ಆದರೆ ಅವರು ಜೀವಮಾನ ಇಡೀ ಅದನ್ನು ನೆನಪಿಡ್ತಾರೆ. ಅದು ಮುಂದೆ ನಮ್ಮ ಪರಂಪರೆ ಬೆಳೆಯಲು ಸಹಾಯ ಆಗ್ತದೆ. ಇನ್ನು ಈ ವಸ್ತು ಸಂಗ್ರಹಾಲಯದಲ್ಲಿ ತುಳುನಾಡಿನಲ್ಲಿ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದ ವಸ್ತುಗಳೇ ಹೆಚ್ಚಾಗಿದ್ದು, ದೂರದ ಊರುಗಳಿಂದ ಬರುವ ಭಕ್ತರು ಈಗಿನ ಕಾಲದಲ್ಲಿ ಕಾಣಸಿಗದ ವಸ್ತುಗಳನ್ನ ಕಂಡು ಸಂತಸ ವ್ಯಕ್ತಪಡಿಸುತ್ತಾರೆ. ಹಳೆ ಕಾಲದಲ್ಲಿ ಯಾವ ರೀತಿಯ ವಸ್ತುಗಳನ್ನೆಲ್ಲ ಉಪಯೋಗಿಸ್ತಿದ್ರು ಅಂತ ಹೇಳಿ ನೀವು ನೋಡಬಹುದು. ಹಳೆ ಕಾಲದ್ದು ಚೆನ್ನೆಮಣೆ, ಇಡ್ಲಿ ತಟ್ಟೆ ಮತ್ತು ಸೌಂಟುಗಳು ಎಲ್ಲ ಉಂಟು. ಸೊ ನೀವು ನೋಡಿದರೆ ನಿಮಗೆ ತಿಳಿಲಿಕ್ಕಾಗ್ತದೆ ಯಾವ ರೀತಿಯ ವಸ್ತುಗಳನ್ನು ಉಪಯೋಗಿಸ್ತಿದ್ರು. ಅದು ಇಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಯಾವ ರೀತಿಯ ಒಂದು ಅಡಿಗೆ ಸಂಬಂಧಪಟ್ಟ ವಸ್ತುಗಳಾಗಿರಲಿ ಎಲ್ಲ ಚಂದ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಸೊ ನೀವು ಬಂದಾಗ ಇದನ್ನು ಕ್ಲಿಯರ್ ಆಗಿ ಗಮನಿಸ್ಬೋದು. ಪ್ಲಸ್ ಅದರ ಬಗ್ಗೆ ಅದರ ನೇಮನ್ನು ಕೂಡ ಎಲ್ಲ ಸ್ಪೆಸಿಫೈ ಮಾಡಿ ಬರೆದು ನಿಮಗೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಲ್ಲದೆ ಕರಕುಶಲ ವಸ್ತುಗಳ ಮಳಿಗೆಯನ್ನ ತೆರೆಯಲಾಗಿದ್ದು, ಇದಕ್ಕೂ ಭಕ್ತರು ಭೇಟಿ ನೀಡಿ ವಿಶೇಷ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಉಡುಪಿ ಕೃಷ್ಣ ಮಠಕ್ಕೆ ಬರುವ ಭಕ್ತರಿಗೆ ಈ ಅವಕಾಶ ಕಲ್ಪಿಸಲಾಗಿದ್ದು, ಪರ್ಯಾಯ ಅದಮಾರು ಈಶಪ್ರಿಯ ಸ್ವಾಮಿಯವರ ಉತ್ತಮ ಯೋಜನೆಯೇ ಸರಿ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.